ಕ್ಯಾಂಪ್ಕೋಗೆ ವಿದೇಶದಿಂದ ಕೋಕೋ ಬೀನ್ಸ್ ಕಳುಹಿಸುವ ಸಂದರ್ಭ ಸುಮಾರು 10 ಕೋಟಿ ರೂಪಾಯಿ ವಂಚನೆ ಮಾಡಿ ವಿದೇಶದಲ್ಲಿ ತಲೆಮರೆಸಿಕೊಂಡಿದ್ದ ಆರೋಪಿಯನ್ನ ಮುಂಬೈ ವಿಮಾನ ನಿಲ್ದಾಣದಲ್ಲಿ ಬಂಧಿಸಲಾಗಿದೆ. 2018-19ರಲ್ಲಿ ಕ್ಯಾಂಪ್ಕೋ ಥೈಲ್ಯಾಂಡ್ನಿಂದ ಸುಂಕರಹಿತವಾಗಿ ಕೋಕೋ ಡ್ರೈ ಬೀನ್ಸ್ ಆಸಿಯನ್ ಎಫ್ಟಿಎ ಮೂಲಕ ದುಬೈಯ ಕೋಕೋ ಸ್ಟ್ರಾಕ್ ಜನರಲ್ ಟ್ರೇಡಿಂಗ್ ಕಂಪನಿ ಆಮದು ಮಾಡಿತ್ತು. ಖರೀದಿ ಆರ್ಡರ್ ಪ್ರಕಾರ ಸಂಸ್ಥೆಯು ಕಸ್ಟಮ್ಸ್ ಕ್ಲಿಯರೆನ್ಸ್ ಮಾಡಿ ಕೋಕೋ ಬೀನ್ಸ್ಗಳನ್ನು ಪುತ್ತೂರಿನ ಕ್ಯಾಂಪ್ಕೋ ವೇರ್ಹೌಸ್ಗೆ ಕಳುಹಿಸಿತ್ತು. ಆದರೆ 2019ರ ನವೆಂಬರ್ನಲ್ಲಿ ಡಿಆರ್ಐ ಮತ್ತು ಕಸ್ಟಮ್ಸ್ ಅಧಿಕಾರಿಗಳು ಕ್ಯಾಂಪ್ಕೋ ಗೋದಾಮಿಗೆ ದಾಳಿ ನಡೆಸಿ ಇದು ಥೈಲ್ಯಾಂಡ್ ಕೋಕೋ ಬೀನ್ ಅಲ್ಲ, ಇದನ್ನು ಆಫ್ರಿಕನ್ ರಾಷ್ಟ್ರಗಳಿಂದ ಆಮದು ಮಾಡಲಾಗಿದೆ ಅಂತ ಹೇಳಿ ಜಪ್ತಿ ಮಾಡಿದ್ರು. ಇನ್ನು ಈ ಸಂದರ್ಭ ಕ್ಯಾಂಪ್ಕೋ 10.07 ಕೋಟಿ ರೂಪಾಯಿ ಮೊತ್ತವನ್ನ ಸುಂಕ, ಉಳಿಕೆ ತೆರಿಗೆ, ಬಡ್ಡಿ ಮತ್ತು ದಂಡದ ರೂಪದಲ್ಲಿ ಪಾವತಿ ಮಾಡಿ ಕೋಕೋ ಬೀನ್ಸ್ ಬಿಡುಗಡೆ ಮಾಡಿಸಿತ್ತು. ನಂತರ 2020ರ ಜೂನ್ 20ರಂದು ಪುತ್ತೂರು ನಗರ ಪೊಲೀಸ್ ಠಾಣೆಯಲ್ಲಿ ಕೋಸ್ಪ್ಯಾಕ್ನ ಮಾಲೀಕ ವಿನ್ಸಿ ಪಿಂಟೋ ಮತ್ತು ನಿರ್ದೇಶಕ ಜೀವನ್ ಲೋಬೋ ವಿರುದ್ಧ ಕ್ಯಾಂಪ್ಕೋ ದೂರನ್ನ ದಾಖಲಿಸಿತ್ತು. ಸೋಮವಾರ ವಿದೇಶದಿಂದ ಮುಂಬೈ ವಿಮಾನ ನಿಲ್ದಾಣಕ್ಕೆ ಬಂದಿಳಿದ ವಿನ್ಸಿ ಪಿಂಟೋನನ್ನ ಪೊಲೀಸರು ಬಂಧಿಸಿದ್ದಾರೆ. ಆತನನ್ನ ಪುತ್ತೂರು ಪೊಲೀಸರು ಕರೆತರುತ್ತಿದ್ದಾರೆ. ಇನ್ನು ಆರೋಪಿಯನ್ನ ಬಂಧಿಸಲು ನೆರವಾದಂತಹ ಗೃಹ ಸಚಿವ ಆರಗ ಜ್ಞಾನೇಂದ್ರ, ಉಸ್ತುವಾರಿ ಸಚಿವ ವಿ ಸುನೀಲ್ ಕುಮಾರ್ ಹಾಗೂ ಪೊಲೀಸ್ ಇಲಾಖೆಗೆ ಕ್ಯಾಂಪ್ಕೋ ಅಧ್ಯಕ್ಷ ಕಿಶೋರ್ ಕುಮಾರ್ ಕೊಡ್ಡಿ ಕೃತಜ್ಞತೆಯನ್ನ ಸಲ್ಲಿಸಿದ್ದಾರೆ.